ಮುಂಬಯಿಯ ಬೋರಿವಿಲಿ ಪೂರ್ವದ ದೇವುಲಪಾಡ ಅಹಮದಾಬಾದ್ ಹೈವೇ ರೋಡ್ ಬೋರ್ ಕಂಪನಿಯ ಎದುರು ಮಾಗಾಥಾಣೆ ಬಸ್ ಡಿಪೋದ ಹತ್ತಿರ ಓಂ ಶ್ರೀ ಜಗದೀಶ್ವರಿ ಸೇವಾ ಸಮಿತಿಯ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿಯಲ್ಲಿ ಜನವರಿ 25ರಿಂದ ಬೈದರ್ಕಳ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕಳೆದ 43 ವರ್ಷಗಳಿಂದ ನಡೆಯುತ್ತಿರುವ ಈ ನೇಮೋತ್ಸವ ಇದೀಗ 44ನೇ ನೇಮೋತ್ಸವವಾಗಿ ಸ್ಥಾಪಕಾಧ್ಯಕ್ಷ ಶೇಖರ್ ಇಂದು ಸಾಲ್ಯಾನ್ ಮತ್ತು ಸಂಘದ ಸದಸ್ಯರ ನೇತೃತ್ವದಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ ಬಿ ಬಂಗೇರ, ಗೌರವ ಪ್ರಧಾನ ಕೋಶಾಧಿಕಾರಿ ರಘು ಕೋಟ್ಯಾನ್, ಉಪಾಧ್ಯಕ್ಷ ಲಕ್ಷ್ಮಣ ಬಿ ಬೊಳ್ವಾಯಿ, ಸಹ ಕಾರ್ಯದರ್ಶಿ ಸದಾಶಿವ ಡಿ ಸಾಲ್ಯಾನ್, ಸಹ ಕೋಶಾಧಿಕಾರಿ ದಿನೇಶ್ ಆರ್ ಶೆಟ್ಟಿ, ಪಾರುಪತ್ಯಗಾರರಾದ ಶೇಖರ್ ಇಂದು ಸಾಲ್ಯಾನ್, ಜಯಸಿ ಸುವರ್ಣ, ನರ್ಸಪ್ಪ ಕೆ ಮಾರ್ನಾಡ್, ವಿಶ್ವನಾಥ ಬಿ ಬಂಗೇರ, ಶೇಖರ್ ಎಂ ಕೋಟ್ಯಾನ್, ವಾಸು ಕೆ ಪೂಜಾರಿ, ಜಯರಾಮ್ ಎಸ್ ಪೂಜಾರಿ, ಆನಂದ ಜಿ ಶೆಟ್ಟಿ, ದಿನಕರ್ ಜಿ ಪವಾರ್ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಈ ಕ್ಷೇತ್ರದ ಇತಿಹಾಸ ಈ ರೀತಿ ಇರುವುದನ್ನು ಕಾಣಬಹುದು. ನೀರಿರುವ ಸರೋವರವು ಜಲಚರಗಳಿಗಾಶ್ರಯವು, ಹಣ್ಣುಳ್ಳ ಮರವು ಪಕ್ಷಿಗಳಿಗಾಶ್ರಯವು, ಸಕಲ ಸಗುಣ ಸಂಪನ್ನನಾದ ರಾಜನು ಪಂಡಿತರಿಗೆ ಆಶ್ರಯದಾತನೆಂಬಂತೆ ಕರುಣಾ ಸಂಪನ್ನೆಯಾದ ಸರ್ವಕ್ಕೂ ಆದಿಮೂಲ ಅಗೋಚರ ಮಹಾಶಕ್ತಿ ಮಾಯೆ ಓಂ ಶ್ರೀ ಜಗದೀಶ್ವರಿಯು ಭಕ್ತಾಭಿಮಾನಿಗಳಿಗೆ ಆಶ್ರಯ ನೀಡಿ ಸನ್ಮಾರ್ಗದಲ್ಲಿ ಚಲಿಸುವರೆ ಕಾರಣೀಭೂತಳಾಗಿದ್ದಾಳೆ. ದೀನದಯಾಳುವಾದ ಆದಿಮಾಯೆಯನ್ನ ಭಕ್ತರು ತಾವಾಗಿಯೇ ಹಲವಾರು ರೂಪಗಳಲ್ಲಿ ಆರಾಧಿಸಿಕೊಂಡು ಮುಂದುವರಿಯುವುದರಲ್ಲಿ ಸಂದೇಹವಿಲ್ಲ. ಧಾರ್ಮಿಕ ವಿಚಾರವೆತ್ತಿದಾಗ ಪ್ರಪಂಚದಲ್ಲಿ ಸರ್ವ ಜೀವಿಗಳಿಗೂ ಶ್ರೇಷ್ಠವಾದ ಮಾನವ ಜೀವಿಗಳಾಗಿ ಹಾಗೂ ಇಡೀ ಭೂಮಂಡಲದಲ್ಲೇ ಭಾರತೀಯರಾದ ನಾವು ಸರ್ವ ಧಾರ್ಮಿಕ ವಿಚಾರದಲ್ಲೂ ಮೊದಲಾಗಿದ್ದೇವೆ. ದೇವರೊಬ್ಬನೇ ನಾಮ ಹಲವು ಎನ್ನುವುದು ದಿಟ. ಮಹಮದೀಯರು ಅಲ್ಲಾನಲ್ಲಿಯೂ ಕ್ರೈಸ್ತರು ಏಸುವಿನಲ್ಲೂ ದೇವತ್ವದಲ್ಲಿ ಪರಿಶೀಲಿಸಿದರೆ ಹಿಂದೂಗಳಾದ ನಾವು ದೇವಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ತ್ರಿಮೂರ್ತಿಗಳಲ್ಲದೆ ಇನ್ನಿತರ ಹಲವಾರು ಶಕ್ತಿಗಳನ್ನು ನಂಬಿ ಸ್ಥಿರ, ಚರ, ಜಲ ಮುಂತಾದ ಸಕಲ ವಸ್ತುಗಳಲ್ಲೂ ಭಗವಂತನನ್ನ ಕಂಡು ಅವನು ಸರ್ವವ್ಯಾಪಿ ಎಂದು ನಂಬಿ ಆರಾಧಿಸುತ್ತೇವೆ. ಗೇಣು ಹೊಟ್ಟೆಯ ಪಾಡಿಗಾಗಿ ಭಾರತದ ಏಕೆ ಇಡೀ ಜಗತ್ತಿನ ಮೂಲೆ ಮೂಲೆಗಳಿಂದ ಜನರು ರತ್ನಾಕರನಂತೆ ಶೋಭಿಸುತ್ತಿರುವ ಈ ಮುಂಬೈ ಮಹಾನಗರದಲ್ಲಿ ಬಂದು ಬದುಕೆ ಬಾಳಿನ ಗುರಿ, ಬದುಕಿನಲ್ಲೇ ಸುಖ ಶಾಂತಿಗಳು ತುಂಬಿವೆ ಎಂದು ನಂಬಿ ತರವನ್ನ ಮರೆತು ಇಹದಲ್ಲಿಯ ಕ್ಷಣಿಕ ಸುಖೋಪಭೋಗಗಳಿಗೆ ಮರುಳಾಗಿರುವುದು ಇಂದಿನ ಮಾನವ ಕುಲಕ್ಕೆ ಅಂಟಿಕೊಂಡಿರುವ ಪಿಡುಗು. ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ತಾತ್ವಿಕ ನುಡಿಯನ್ನ ಹೇಳಿಕೊಳ್ಳೋದಕ್ಕಿಂತ ಸಂಕಟ ಬರುವ ಮುಂಚಿತವಾಗಿಯೇ ವೆಂಕಟರಮಣನನ್ನ ಜ್ಞಾಪಿಸಿ ಪೂಜಿಸಿ ಒಲಿಸಿಕೊಳ್ಳುವುದು ಲೇಸು ಎಂಬ ಸದುದ್ದೇಶವನ್ನ ಮುಂದಿಟ್ಟುಕೊಂಡು ಭಕ್ತ ಬಾಂಧವರು ಹಾಗೂ ಸಮಿತಿಯ ಸದಸ್ಯರುಗಳ ಪ್ರೋತ್ಸಾಹದಿಂದ ಇಂದಿನ ಜನತೆಯು ಕ್ಷಣಿಕ ಸುಖಕ್ಕಾಗಿ ನಿರರ್ಥಕಗೊಳಿಸುವ ಸಮಯದಲ್ಲಿ ಕಿಂಚಿತ್ ಸಮಯವಾದರೂ ಇಹವನ್ನ ಮರೆತು ದೇವರ ಚಿಂತನೆಯನ್ನ ಮಾಡಿ ಅವರ ಉಗ್ರ ಕೋಪಕ್ಕೆ ಬಲಿಯಾಗುವ ಮೊದಲೇ ದೇವರನ್ನ ಒಲಿಸಿ ದೇವರ ಕೃಪಾದೃಷ್ಟಿಗೆ ಪಾತ್ರರಾಗಿ ಶ್ರೇಷ್ಠವಾದ ಮಾನವ ಜನ್ಮವನ್ನ ಸಾರ್ಥಕಗೊಳಿಸುವ ಮೂಲ ಉದ್ದೇಶವನ್ನ ಮುಂದಿಟ್ಟುಕೊಂಡು ಶ್ರೀಯುತ ಶೇಖರ್ ಇಂದು ಸಾಲ್ಯಾನರು ತಮ್ಮ ಹೋಟೆಲಿದ್ದ ಸ್ಥಳವನ್ನ ಶ್ರೀ ಮಹಾನ್ ಶಕ್ತಿಗಳಿಗೆ ಒಪ್ಪಿಸಿಕೊಟ್ಟು 1976ನೇ ಇಸವಿಯಲ್ಲಿ ಓಂ ಜಗದೀಶ್ವರಿ ಸೇವಾ ಸಮಿತಿಯನ್ನ ಸ್ಥಾಪಿಸಿ ಕೆಲವೇ ತಿಂಗಳುಗಳಲ್ಲಿ ಸದ್ರಿ ಶಕ್ತಿಗಳಿಗೆ ಬೇಕಾದ ಈ ದೇವಸ್ಥಾನವನ್ನ ಕಟ್ಟಿಸಿ ಅದರಲ್ಲೇ ಶ್ರೀ ಬ್ರಹ್ಮ ಬೈದರ್ಕಳಿಗೆ ಒಂದು ಬ್ರಹ್ಮ ಗುಂಡವನ್ನ ಸ್ಥಾಪಿಸಬೇಕೆಂಬ ತನ್ನ ಕಾರ್ಯಪಥದಲ್ಲಿ ವಿಜಯವನ್ನ ಸೇರಿಸಿದರು. ಪ್ರಶಾಂತವೂ ನಿಸರ್ಗ ರಮಣೀಯವೂ ಆದ ಈ ದೇವುಲಪಾಡದಲ್ಲಿ ಸರ್ವ ಜಾತಿಯರಿಂದ ಪೋಷಿಸಲ್ಪಟ್ಟು ಶ್ರೀ ಜಗದೀಶ್ವರಿಯ ಮತ್ತು ಶ್ರೀ ಬ್ರಹ್ಮ ಬೈದರ್ಕಳ ಕೃಪಾದೃಷ್ಟಿಯ ನೆರಳಿನಲ್ಲಿ ಭಕ್ತಾದಿಗಳನ್ನ ಇಲ್ಲಿಗೆ ಆಕರ್ಷಿಸಿ ಈ ಎರಡು ಮಹಾಶಕ್ತಿಗಳು ತಮ್ಮ ಕೀರ್ತಿಗಳನ್ನ ಪಸರಿಸಿಕೊಂಡು ತಮ್ಮದೇ ಆದ ಕೀರ್ತಿ ಪಥದಲ್ಲಿ ಮುನ್ನಡೆಯುತ್ತಿವೆ. ಪ್ರಾರಂಭದಲ್ಲಿ ಬೆರಳೆಣಿಕೆಯಷ್ಟು ಸದಸ್ಯರಿಂದ ಕೂಡಿತ್ತಾದರೂ ದಿನ ಕಳೆದಂತೆ ಬೆಳೆದು ಇಂದಿಗೆ ಈ ಮುಂಬೈ ಮಹಾನಗರದ ಮೂಲೆ ಮೂಲೆಗಳಿಂದಲೂ ಭಕ್ತಾದಿಗಳು ವರ್ಷಂಪ್ರತಿ ನಡೆಯುವಂತಹ ನವರಾತ್ರಿ, ಶನಿ ಮಹಾತ್ಮೆ ಪೂಜೆ, ನಾಗರ ಪೂಜೆ, ಸಂಕ್ರಾಂತಿ ಪೂಜೆ, ಅದು ಅಲ್ಲದೆ ವರ್ಷಂಪ್ರತಿ ನಡೆಯುವ ವಿಶೇಷ ಮಹೋತ್ಸವವಾದ ಶ್ರೀ ಬ್ರಹ್ಮ ಬೈದರ್ಕಳ ನೇಮಗಳಲ್ಲಿ ಭಾಗವಹಿಸುತ್ತಿರುವರೆಂದು ತಿಳಿಸಲು ಅತಿ ಆನಂದ ಪಡುತ್ತೇವೆ ಎಂದರು. ಇಹಲೋಕದ ಕ್ಷಣಿಕ ಸುಖ ಭೋಗಗಳನ್ನು ವಿಸರ್ಜಿಸಿ ನಿಶ್ಚಲ ಭಕ್ತಿಯೇ ಜೀವನ ಸಾಕ್ಷಾತ್ಕಾರಕ್ಕೆ ಮಾರ್ಗವಾಗಿರುತ್ತದೆ. ಚಂಚಲವಾದ ನಮ್ಮಿ ಆತ್ಮವನ್ನ ಒಂದೆಡೆ ಕೇಂದ್ರೀಕರಿಸಿ ದೇವ ದೈವಗಳ ಆರಾಧನೆಯನ್ನ ಗೈಯಲೋಸುಗವಲ್ಲದೆ ಪರಶುರಾಮ ಸೃಷ್ಟಿಯಲ್ಲಿ ತಮ್ಮ ಕಲಾಶಕ್ತಿಗಳ ಮಹಾತ್ಮೆಯಿಂದ 33,66 ಗರಡಿಗಳನ್ನು ಕಟ್ಟಿಸಿಕೊಂಡು
ತಂತಮ್ಮ ಮಹಿಮೆಯನ್ನ ಪಸರಿಸಿಕೊಂಡು ಇರುವುದನ್ನ ಅರಿಯದೇ ಹೋದರೂ ಏಕಧ್ಯೇಯ ಶುದ್ಧ ಭಾವನೆ ನಿಶ್ಚಲ ಮನೋಭಕ್ತಿ ಇದ್ದಲ್ಲಿ ಅವೇ ಬ್ರಹ್ಮ ಬೈದರ್ಕಳ ಕಲೆ ನೆಲೆಗಳನ್ನು ಈ ಬ್ರಹ್ಮಸೃಷ್ಟಿಯಲ್ಲೂ ಪಸರಿಸಲು ಸಾಧ್ಯವಿದೆ ಎನ್ನುವ ವಿಷಯವನ್ನ ವ್ಯಕ್ತಪಡಿಸುವುದಕ್ಕೋಸ್ಕರ ನೀಡಿದವರ ಪ್ರೋತ್ಸಾಹ ಧನ ಸಹಾಯವು ಪೂರೈಸದಿರಲಿ ಬೇಕಾದ ಪಾತ್ರಧಾರಿಗಳನ್ನ ಪರಶುರಾಮ ಸೃಷ್ಟಿಯಿಂದಲೇ ಬರಮಾಡಿಸಿ ಸದ್ರಿ ಕಲೆಗಳ ಮಹಿಮೆಯನ್ನ ಪ್ರಥಮವಾಗಿ 1976ನೇ ಮಾರ್ಚ್ ತಿಂಗಳಲ್ಲೂ ದ್ವಿತೀಯದಾಗಿ 1977ನೇ ಮೇ ತಿಂಗಳಲ್ಲೂ ತೃತೀಯವಾಗಿ ಕಳೆದ ಮಾರ್ಚ್ ತಿಂಗಳಲ್ಲೂ ಸಮಾರಂಭವನ್ನ ನೆರವೇರಿಸಲಾಯಿತು. ಆ ಸಮಾರಂಭವೇ ಶ್ರೀ ಬ್ರಹ್ಮ ಬೈದರ್ಕಳ ನೇಮ. 1976ನೇ ಇಸವಿಯಲ್ಲಿ ಶ್ರೀಯುತ ಶೇಖರ್ ಇಂದು ಸಾಲ್ಯಾನ್ರವರು ಎಲ್ಲೂರು ಗರಡಿಯ ನೇಮೋತ್ಸವದ ಸಮಯ ಊರಿಗೆ ಹೋಗಿ ಅಲ್ಲಿ ಬ್ರಹ್ಮರ ಗದ್ದಿಗೆಯಿಂದ ಪ್ರಸಾದ ತೆಗೆಸಿದರು. ಪ್ರಸಾದವು ಉತ್ತಮವಾಗಿ ಬಂತು. ಬೈದರ್ಕಳ ಆವೇಶದ ಮುಖಾಂತರ ವಿಚಾರಿಸಿದಾಗ ಅವರ ಅಭಯವಾಯಿತು. ನಾವು ಮುಂಬಯಿಯಲ್ಲಿ ನೆಲೆಯಾಗಿದ್ದೇವೆ. ಆ ಸ್ಥಳದಲ್ಲಿ ನಮ್ಮ ನೇಮೋತ್ಸವವೂ ಜರುಗಲಿ. ಮುಂಬಯಿಯಲ್ಲಿರುವ ಸಾವಿರಾರು ಭಕ್ತರು ನಮ್ಮ ಗಂಧಪ್ರಸಾದವನ್ನ ಅಲ್ಲೇ ಪಡೆಯುವಂತಾಗಲಿ ಎಂದು ಅಲ್ಲೇ ಮುಂಬಯಿಯ ನೇಮೋತ್ಸವದ ದಿನ ನಿಶ್ಚಯವಾಯಿತು. 1976ನೇ ಇಸವಿಯಲ್ಲಿ ಪ್ರಥಮವಾಗಿ ಮುಂಬಯಿಯಲ್ಲಿ ಬೈದರ್ಕಳ ನೇಮ ಮಾಡಿಸಿ ಬೈದರ್ಕಳರು ಮುಂಬಯಿಯಲ್ಲೂ ನೆಲೆಸಿದ್ದಾರೆ ಎನ್ನುವುದನ್ನು ಮುಂಬಯಿಯಲ್ಲಿ ನೆಲೆಸಿರುವ ತುಳುನಾಡಿನ ಜನರಿಗೆ ತೋರಿಸಿಕೊಟ್ಟಂತಹ ಕೀರ್ತಿಯು ಶ್ರೀಯುತ ಶೇಖರ್ ಇಂದು ಸಾಲ್ಯಾನ್ರ ಮುಂದಾಳತ್ವದಲ್ಲಿ ಓಂ ಶ್ರೀ ಜಗದೀಶ್ವರಿ ಸೇವಾ ಸಮಿತಿಗೆ ಸಲ್ಲುತ್ತದೆ. 1977ರಲ್ಲಿ ಈ ಸಂಸ್ಥೆಯು ನೋಂದಣಿಯಾಯಿತು. ದೇವಸ್ಥಾನದ ಜೀರ್ಣೋದ್ಧಾರವಾಯಿತು. ಚಿಕ್ಕದಿದ್ದ ಗುಡಿಯನ್ನ ಸ್ವಲ್ಪ ದೊಡ್ಡದಾಗಿ ಕಟ್ಟಲಾಯಿತು. ಆವೆ ಮಣ್ಣಿನ ದೇವಿಯ ಮೂರ್ತಿಯನ್ನ ವಿಸರ್ಜಿಸಿ ಶಿಲೆಯ ಮೂರ್ತಿಯನ್ನ ಸ್ಥಾಪಿಸಲಾಯಿತು. ಅದಕ್ಕನುಗುಣವಾಗಿ ಬ್ರಹ್ಮರ ಗುಂಡವನ್ನ ಕಟ್ಟಲಾಯಿತು. ಪ್ರತಿ ಶುಕ್ರವಾರ ಭಜನೆ ಮತ್ತು ಪ್ರತಿ ಸಂಕ್ರಾಂತಿಯ ದಿನ ದೇವಿ ದರ್ಶನ ನಡೆಯುತ್ತಿತ್ತು. ನಂತರ ಸಮಿತಿಯ ನಿರ್ಣಯದ ಪ್ರತಿ ತಿಂಗಳು ದರ್ಶನದ ಬದಲಿಗೆ ನವರಾತ್ರಿ ಮತ್ತು ನೇಮೋತ್ಸವದ ಸಮಯ ಮಾತ್ರ ದರ್ಶನ ನಡೆಯುತ್ತಿದೆ. 1994ರಲ್ಲಿ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯವನ್ನ ಕೈಗೆತ್ತಿಕೊಂಡು ಭಕ್ತಾದಿಗಳ ಸಹಕಾರದಿಂದ ಅದೇ ಸ್ಥಳದಲ್ಲಿ ಸುಸಜ್ಜಿತವಾದ ಭವ್ಯ ಶ್ರೀದೇವಿಯ ದೇವಸ್ಥಾನ, ಬ್ರಹ್ಮ ಬೈದರ್ಕಳ ಗರಡಿ ಮತ್ತು ಇತರ ಪರಿವಾರ ದೈವಗಳ ಸ್ಥಾನವನ್ನ ನಿರ್ಮಿಸಿ ಬ್ರಹ್ಮಕಲಶೋತ್ಸವ ನೆರವೇರಿಸಿ ಎಣ್ಣೂರು ಆದಿಗರಡಿಯ ಮೊಕ್ತೇಸರರಾದ ಶ್ರೀ ಕೆ ಲಕ್ಷ್ಮೀನಾರಾಯಣ ರೈ ಉಪಸ್ಥಿತಿಯಲ್ಲಿ ಶ್ರೀ ನಾರಾಯಣಗುರು ಪುಣ್ಯಕ್ಷೇತ್ರ ಶಿವಗಿರಿ ಮಠದ ಪರಮಪೂಜ್ಯರಾದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಮೇ 13ರ 1994ರಲ್ಲಿ ಉದ್ಘಾಟನೆಗೊಂಡಿತು. ಇದೀಗ 29ನೇ ವರ್ಷದ ನೇಮೋತ್ಸವವು ಜರುಗಲಿದೆ. ಕಳೆದ 18 ವರ್ಷಗಳಲ್ಲಿ ತುಳುನಾಡಿನ ಹಲವಾರು ಗರಡಿಯ ಪೂಜಾರಿಯವರು ಬಂದು ಇಲ್ಲಿ ದರ್ಶನ ಮಾಡಿ ಹೋಗಿದ್ದಾರೆ. 2000 ಇಸವಿಯಲ್ಲಿ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಮತ್ತು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ನಡೆದ ಜಾನಪದ ಮತ್ತು ಯಕ್ಷಗಾನ ಸಮಾವೇಶದಲ್ಲಿ ಮುಂಬೈ ಮಹಾನಗರದಲ್ಲಿ ಜಾನಪದದಲ್ಲಿ ಗರಡಿಗಳ ಸ್ಥಾಪನೆ ಪ್ರಕಾರದಲ್ಲಿ ಸಲ್ಲಿಸಿದ ವಿಶಿಷ್ಟ ಸೇವೆಯನ್ನು ಗುರುತಿಸಿ ಫೆಬ್ರವರಿ 27, 2000ರಲ್ಲಿ ಸನ್ಮಾನಿಸಲಾಯಿತು. ಶ್ರೀ ಜಗದೀಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮುಂದಿನ ವರ್ಷ ಹಮ್ಮಿಕೊಳ್ಳಲಾಗುವುದೆಂದು ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ಹಾಗೂ ಸರ್ವ ಸದಸ್ಯರು ತೀರ್ಮಾನಿಸಿದರು. ಈ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಊರಿನ ಪರವೂರಿನ ತುಳು ಕನ್ನಡಿಗರು ಸಹಾಯ ಹಸ್ತವನ್ನ ನೀಡಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರವನ್ನ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಬೈದರ್ಕಳ ನೇಮೋತ್ಸವದಲ್ಲಿ ಶ್ರೀದೇವರ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು.
1973ನೇ ಇಸವಿಯಲ್ಲಿ ಸ್ಟಾರ್ಟ್ ಆಗ್ತದೆ. ಶಿಕ್ಷಕರ ಶಾಲೆ ಅಂದರೆ ಅಟೆಂಡ್ ದೇವಿನ ಸುರುಕು ದೇವಿನ ಪೂಜೆ ಮಾಡ್ಕೊಂಡಿದ್ದೇವೆ. ದೇವಿನ ಅಪ್ಪಣೆ ಹಣ್ಣು ಬೈದೇರು ಬಂದಿದೆ. ಬೈದೇರ್ಲ ಬೊಕ್ಕಲು ಬಟ್ಟೆಲ ಕೇಂದ್ರನೆಲ್ಲ ಬಟ್ಟೆಲ ಬಂಡಿ ಬೈದೇರ್ಲ ಜವಾದು ಬೈದೇರು ಬಂದಿದೆ. ಐದು ಬೊಕ್ಕ ಶೇಖರ್ ಪೂಜಾರಿ ಎಲ್ಲರೂ ರೆಡಿ ಕೂದು ಅವಳು ಕೋಲಾಪನ ಸಮಯದು ಅವಳು ಬೈದೇರ್ನ ದರ್ಶನದ ಟೈಮಲ್ಲಿ ಒದಕೇಂಡೇರಿ ಅವಳು ಬೈದೇರ್ಲ ನುಡಿ ಹಣ್ಣು ಎಂಕುಲು ಅವಳು ಹೋದ ನೆಲೆ ಆತುಲ್ಲ ಅವಳು ಎಂಕ್ಲೆ ಕೋಲ ಅವರು ಬಂದು ಎಂಕುಲು ಭಾರಿ ಪ್ರಯತ್ನ ಮಟ್ಟ ಬೊಮ್ಮಾಯಿಡು ಮಾತ ಬೈದೇರ್ನ ಮಣ್ಣ ಆಚಾರ ವಿಚಾರ ವಿಧಿ ವಿಧಾನ ನೀತಿ ನಿರ್ಮಾಣದ ಆಪನೆಂಚಿನ ಕೆಲಸ ಅವು ಬೊಮ್ಮಾಯಿಡು ಎಂಕ್ಲೆ ಮಲ್ಪರೆ ಸಾಧ್ಯ ಆವನ್ನ ಅಥವಾ ಕಟ್ಟ ಪ್ರಕಾರ ಮಲ್ಪರೆ ಎಂಕ್ಲೆ ಸಾಧ್ಯ ಅಂತ ಮಣ್ಣಾಗಲ್ಲ ಅದು ನಿಕ್ಲಿಗೆ ಇಂಚ ಬುದ್ಧಿ ಕೊರಿಯಾರ ಎಂಕುಲು ಇಂಚ ನಿಕ್ಲ ಮಣ್ಕೊಂಡು ಪಾಪರ ಎಂಕುಲ ಬೇರೆ ಸಹಾಯ ಉಂಡು ಬಂದು ಬೈದೇರ್ನ ಹಬ್ಬ ನಾಡು ಅದ್ರ ಬಳಿಕ ಅಲ್ತದೆ ಆ ವರ್ಷ ಪ್ರಥಮ ಬಾರಿಗೆ ಎಲ್ಲೂರಾಗ ಅಲ್ದ ఒక ఎల్లూరు గారు మోన పూజారులు బతుకుతారు గుర్తినట్లు బతుకుతారు. ఐదు పక్క ಮೂಲಕ ದರ್ಶನ ಒಂದು ಕೋಲ ಆರತುರುವಾಂಡು ಐದು ಪಕ್ಕ ವರ್ಷ ಪ್ರತಿ ಮೂಡಂದ ವರ್ಷ ಪ್ರತಿ ಕೋಲ ಆರತುರುವಾಂಡು ಈ ಮೂಲ ఉండదు. ప్రతి ವರ್ಷంలో పెద్ద గరుడ పూజారులు నకులు బతికారు. పెద్ద గరుడ ఊరితో కోల కట్టినకులు బతికారు. అంచేన పెద్ద ఊరితో వాద్య దక్కులు ఉంచాడు ఊరితో దుమ్ముడు దింజలు బತ್ತೊಂದು లేదు. ಅವತ್ತನ್ನ ಮೂಲು
ವೈದ್ಯರ್ಲನ ಯಾವ ಪ್ರಕಾರ ಅಪ್ಪಣ ಆಪುಂಡ ಎಂಕ್ಲು ನಮ್ಮಿನಕ್ಲೆ ಇಂಬು ಕೊರ್ಪ ಸತ್ಯಕ್ಕೆ ಎಂದಾದು ಕೊರ್ಪ ಬಂದಾಕಲ ಪಾತ್ರವಾಗು ಸರಿಯಾದ ಈ ಜಾಗಡ್ ಬತ್ತನಂಚಿನ ಭಕ್ತರಿನ ಹಾಕಲ ಕಷ್ಟ ಪರಿಹಾರ ಮಂತಂದವರು ಅದು ವೈದ್ಯರನ್ನ ತೀರ್ಸಾಯ ನಿಜವಾದರೂ ಉಂಟು ಅವತ್ತಂದೆ ಮೂಲು 1993 ಹೇಳುತ್ತೆ ನಮಗೊಂಡು ಕೂಡ ರಿನ್ಯೂಷನ್ ಆದ ಮೂಲು ಆದ ಮುಟ್ಟ ಮೂಲು ಗರಡಿ ಬಣ್ಣದ ಬೆರ್ಮೇರಗುಂಡ ಬಣ್ಣದ ಇಲ್ಲಿ ಎತ್ತದೆ 5 ಪಕ್ಕ ವಿಧಿ ಪ್ರಕಾರ ಮಲ್ತ ದಯ ಬಂಡ ಬೆರ್ಮೇರ್ನ ಅಕಲ ಒಂಜುಂಡು ಬೆರ್ಮೇರು ಜಲದೂದ್ ನೆಲ ಆತನ ಬೇರೆ ಬಂದು ನಾವೇ ಪ್ರಕಾರ ಮೂಲ ಗುಯಲು ತಿತ್ತದೆ ನೀರು ದಿಕ್ಕಿ ನಡೆದಬೇಕು 5 ಪಕ್ಕ ಕಲ್ಲು ಕಟ್ಟಿದ್ದು ಬೆರ್ಮೇರೆ ಗುಂಡ ಸ್ಥಾಪನೆ ಮಾಡ್ತದೆ 5 ಪಕ್ಕ ದೇವಿನ ಮೂರ್ತಿ ಮತ್ತು ಸ್ಥಾಪನೆ ಮಾಡ್ತದೆ ವಿಧಿ ಪ್ರಕಾರ ಆಪಣ ಅನ್ನೊಂದು ವರ್ಷ ಪ್ರತಿ ಕೋಲ ಆಪನ ಸಮಯಡು ಊರುಡು ಯಾವ ಪ್ರಕಾರ ಬೈದರ್ಲಿಗೆ ಅಗಿಯಲು ಅನ್ನ ನೈವೇದ್ಯ ಅಗಿಯಲ್ಲ ಊಟ ಹಾಕೋದು ಆಂಡ ಮೂಲ ಅನ್ನ ನೈವೇದ್ಯ ಅಗಿಯಲಿ ಸ್ಟಾರ್ಟಿಂಗ್ ಶುರು ಮಾಡ್ತಾನೆ ಹಬ್ಬಗಳ ನಿಂಚಿಲ್ಲ ಗಜ್ಜೆದ ಮಾಡೋದು ಅವು ಪ್ರತಂದ ಕೋಲದ ದುಮ್ನಾನಿ ಗಜ್ಜೆದ ಅಗಿಯಲ್ಲ ಅದು ಐತ ಪಕ್ಕ ಜಿಡ್ಡಬಾರ್ದು ರಾತ್ರಿ ಪುಳ್ಳಿ ಮಟ್ಟ ಬೈದರಿನ ಬೀರಬನ್ಪಾನ ಕ್ರಮ ಉಂಡು ಆನಿರ್ದು ಇನ್ನು ಮುಟ್ಟಲ್ಲಿ ನಾಡತ್ತೊಂದುಂಡು ಅಂಜಾದ ಮೂಲು ಕಲೆ ನೆಲೆ ಸ್ಥಿರವಾದುಂಡು ಬತ್ತನಕ್ಕಲು ಊರದ ಬತ್ತನಕ್ಕಲು ಬಂದ್ಬಿಟ್ರೆ ಈತೊಂದು ಕ್ರಮಬದ್ಧವಾದ ಊಡು ಸಮೇತ ಇನ್ನು ಕೊಡಿಡ ಪೂಜೆ ಅಂಡಲ್ಲ ಒಮ್ಮೆದ ಊಡು ನಿಕ್ಕಲು ಈತ ಎಡ್ಡೆಡೊಂದು ಕ್ರಮಬದ್ಧವಾದ ನೀತಿ ನಿಯಮ ಪ್ರಕಾರವಾದ ಮಲ್ತೊಂದು ಉಲ್ಲಾರ ಬಂದ್ಬಿಡಂಜಿ ಒಂದೊಂದು ಉಲ್ಲೇರು ಅವು ಎಂಕ್ಲೆಗೆ ನಮ್ಮೊಂದು ಬತ್ತನಕ್ಲೆಗೆ ಎಂಕ್ಲೆ ಗೊತ್ತುಂಡು ಬೈದಲಿನ ಕಲೆ ಇಂಚುಂಡು ಬೈದಲಿನ ಬೇರೆ ಸಹಿಯತ್ತು ಉಂಡು ಬಂದು ಅಂಡ ಊರ್ದಕ್ಕಲು ಬತ್ತನಕ್ಕಲು ಆಟ ಪ್ರಕಾರ ಒಂಜಿ ಪಾತ್ರೆ ಬಂದಾಗ ಎಡ್ಡೆ ಕ್ರಮೋಟ ಒಂದೊಂದು ಬಣ್ಣ ಪಾತ್ರ ಎಂಕ್ಲೆಗಳು ಭಾರಿ ಸಂತೋಷ ಆಗ್ಬೋದು ಖುಷಿ ಆಗ್ಬೋದು ಅಕ್ಕಲ್ಲ ಆ ಪ್ರಕಾರ ಇಡೀ ಬೊಂಬೈ ದಾಖಲೆಗಳು ಒಂಜಿ ಮೂಲ ಒಂಜಿ ಅವಕಾಶ ತಿಕ್ಕೊಂಡು ಕೆಲವು ಬೊಂಬೈ ದಾಖಲು ಬತ್ತನಕ್ಕಲು ಊರು ಹೋದ ಒಂಜಿ ಬೈದೆಲ್ಲ ವಾರಕ್ಲೆ ಸಮಯ ತಿಕ್ಕುಜಿ ರಜೆ ತಿಕ್ಕುಜಿ ಅಂಡಲ್ಲ ಮೂಲ ಬೊಂಬೈದ ಊಟೆ ಒಂಜಿ ಬೈದರ್ ನೇಮ ಹಾಕೊಂಡು ಬಂಡ ನಮ್ಮ ಊರು ದಾಖಲೆಗಳ ಭಾರಿ ಮಲ್ಲ ಸಂತೋಷ 4 ವರ್ಷ ಅಂದು ಬರ್ತದೆ ಅಂಡ ಎಂಕಲ್ ಒಂಜಿ ದುಮ್ಮದೊಂಜಿ ಒಂಜಿ ಸಂಕಲ್ಪ ಉಂಟು ಒಂಜಿ ಆರೋಡ ಪ್ರಶ್ನದಿದ್ದು ಈ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪಡು ಪುನರ್ ಪ್ರತಿಷ್ಠೆ ಮಲ್ಪಡು ಬಂದು ಉದ್ದೇಶ ಉಂಟು ಐಕ್ ಊರು ದಕ್ಕಲ ಪೂರ ಸಹಕಾರದ ಬಾರಿ ಆಗುತ್ತೆ ಉಂಟು ಹೊರಗೆ ಹಿಡಿದು ಮಲ್ಪಂದ ಕೆಲಸ ಆಯ್ತು ಬೈದಲ್ಲಿ ಅನುಗ್ರಹ ಇತ್ತಂಡ ಊರು ದಕ್ಕಲ ಸಹಕಾರ ಇತ್ತಂಡ ನಾನು ಕೆಲವು ದಿವಸ ಒಂದು ತಿಂಗಳದೊಲೆ ಒಂಜಿ ಆರೋಡ ಪ್ರಶ್ನೆ ಅದಿದ್ದು ಬರ್ಪನ ವರ್ಷದ ಕೋಲದ ಒಂದು ಜೀರ್ಣೋದ್ಧಾರ ಅದು ದೇವಸ್ಥಾನವನ್ನು ಪುನರ್ ಮೂರ್ತಿ ಮತ್ತು ಪುನರ್ ಪ್ರತಿಷ್ಠೆ ಮಲ್ಪಡು ಬಂದು ಒಂಜಿ ಸಂಕಲ್ಪವನ್ನು ಬೈದಲ್ಲಿ ನಡಪಡು ಕೊರುವರು ಅಂಚನೆ ಊರು ದಕ್ಕಲ ಸಹಕಾರ ಬೋರ್ಡು ಬಂದು ನಾನು
ಬೊಂಬೆ ಇಂಚ ಒಂಜಿ ವಿಧಿವತ್ತಾದ ಪ್ರತಿಷ್ಠಾಪನೆ ಅಂಚಿತ್ತಿನ ಕ್ಷೇತ್ರ. ಈ ಜಾಗದ ಕಲೆ ಉಂಡು, ಮಣ್ಣುಡು ಶಕ್ತಿ ಉಂಡು ಬಂಪಿನ ಮಾತೆರೆಗಳ ತೆರೆದಿತ್ತಿನ ಸಂಗತಿ. ಒಂದು ನನ್ನ ಅಭಿವೃದ್ಧಿ ಆವಡು ಬಂಪಿನ ಸಂಕಲ್ಪ ಕೊಡನವ ಅವಿನ ಜೀರ್ಣೋದ್ಧಾರ ಬಂಪಿನ ನಿರ್ಣಯಕ್ಕೆ ತಂದ ಐಕ್ ಬೊಂಬೆ ದಾಖಲು ಪರದೇಶ ಹೊಡಿತಿನಾಕಲು ಊರು ದಾಖಲು ಭಕ್ತರಾಕಲು ಮಾತ್ರ ಸಾಕಾರ ಮಾಡ್ತದೆ ಅವಿನ ಕೈಗೂಡಾದ ಕೊರಡು ಬಂದಕ್ಕೇನು ನೆಂಗು ಅದನ್ನು ಸೇವೆಗೆ ನೀರು ಆಡಳಿತ ಲೇಟರು ಇಷ್ಟು ಪ್ರಕಾರ ಬರ್ತೀನಿ ಗೊತ್ತಾ ಹಾಲಿನ ಬಂದಿನ ಏರಾಳು ಆತಿದ್ದಿಲ್ಲ ಹಾಲು ಆತಿದ್ದೆ ಪೂರ ಸುತ್ತನ್ನ ದೇವರ ಮಲ್ಬೇರೆ ಏನಾಗ್ತದೆ ಅದನ್ನು ಬರ್ತೀವಿ ಇಂಥವನಿಗೆ ಊರೊಂದು ಅಲಂಕಾರ ಅಭಿವೃದ್ಧಿಗೆ ಫೋನ್ ನನ್ನೆಲ್ಲ ಮಸ್ತ್ ಬೇಲೆಂಡು ಕೊಲ್ಲೂಡು ಆವಡು ಉಪಕಾರ ಬಣ್ಣದಿಂದ ಹೆಚ್ಚಿನ ಯಾನ ಎಮ್ಮೆ ತೆಗೆದಾಗಲ್ಲ ಬಂದಿನ ಪೂರ ಬಂದ ನೀವು ಅದೇ ಖಂಡಿತ ಯಾನು ಮೂಲಂದತ್ತು ಓಲು ಎನ್ನ ಊರ್ದ ದೇವರು ಕೊಣಪೋರ ಅವು ಪೂರ ಜೀರ್ಣೋದ್ಧಾರ ಪೊರ್ಲು ಆವಡು ನಂಗೆ ಆಸೆ ಪೂರ ದೇವರು ಮಲ್ಪೇರು ನನ್ನ ಒಂಜಿ ಜಾಗ ಮಾತ್ರ ನಾನು ಪೋಂತೀನಿ ಅವಳು ಆಪುಂದಿನ ಬೇರೆ ಹೆಂಗೆ ಬರ್ಬೇಕಾಗ ಪೋಳ ಒಟ್ಟು ಪೂರ ಹಾಳಾಗ್ತೀನಿ ಎಡ್ಡಾಗ್ತದೆ ಮನೆ ಕಪ್ಪೆ ಒಂಜಿ ಖಂಡಿತ ಬರುದು ದೇವ್ರ ಮಲ್ಪೇರು
जोड़ पाए सिद्ध जोड़ा नोट पाए कोड़ा जपा बाटी कोता घट्टा मनपा ముందు మానాయ దుంప దీపాయి చోట వైపాయి కూడా గట్టాయి కొక్కారు అయితే రైతుల నాడు కట్టు ప్రకారం ఇతరులకు ఆది నడుతుంది కట్టు ప్రకారం గజ్జాయి దగ్గర నడపోయి కొట్టారు కాదు मुझे मुख्यमंत्री बच्चे मारे मुझे मुख्यमंत्री सत्य हैदराबाद के जिले जिले पाएगा समान मुझको मादयन ಕೊರಳ ಬಾಕಿ ಚಪ್ಪಲ ಹಿಂಚಿದ್ದು ಕಲ್ಕಿಯ ದೀಪ ಹಚ್ಚಿ ಗೊಬ್ಬರ ಗೊಬ್ಬು ಸಾಧಾಯ ಸಾಧನ ಹೈದರಾಬಾದಿನ ಬತ್ತಿ ಮಾನಿ ಕೊರಿಯನ್ನ ಮಲ್ಪ ಆಯ್ತು ಅಂತ ಮಾನಿ ಅನೇಕ ದರ್ಶಿಗಳ ಮೇಯರ್ ಸಾಂಗೋಟಿ ಸಾಮೃತ ಕೂಡ ಅಪರಕದ್ದು ಗೋದಪ್ಪು ಅಪರಕ್ಕನ ಕೂಡ ಮಲ್ತು ನೆತ್ತ ಕನ್ನಡ ಬಾಗಿ ಸತ್ತು ಬಾರದು ಗೋಡಲೆ ಯಾರು ಬಂತು ನಮ್ಮದಿ ಬತ್ತು ಪೂರ ನಮ್ಮದಿ ಬತ್ತು ನಾಲ್ಕು ನಮ್ಮದಿ ಬತ್ತು ಸೆಕ್ಟ ಸಿಡುವಾಲು ನಮ್ಮದಿ ಬತ್ತು 4 ಮಗುತ್ತು ಬತ್ತು 14 ನಮ್ಮದಿ ಬತ್ತು ఏస్తోరుడు బతుకప్ప బారి నమది బతునే శేఖర్ భుజ నమది బతునే గర్మేర పాడబోదునే మాయబుడనే జోగడవనే పత్తిమానే కి ముజే ముక్కల్గలి మెయ్యారాము సత్యానుడి సాయదగన జడతనమే గోలోని రాక్షస
ಬಾಧ್ಯಲ್ಲ ಎಂಕುಲ್ಲ ಸಂಪೂರ್ಣ ಆತ್ಮದಲ್ಲಿ ಮಾತನೆ ಕೊಕ್ಕುದು ಮಲ್ಪುನ ಕಾರ್ಯವೂ ಜಯತ ಭಕ್ತಿದ ಸಂಸಾರ ಭಕ್ತಿ ಬೈದರು ಭಕ್ತಿ ಸಂತೋಷ ನಗತಿ ಇನ್ನೊಂದಿರ ಕಂದ ಇಡತ್ತಾನ ಮಲಗಾಯ್ತ ಅದೇ ತುಂಬ ಇಂಚುಬಲಿ ಒಂದು ಇಂಚುಬಲಿ ಮುಳ್ಳುಂಡು ಪ್ರತಿ ನಾಳಿಗೆ ಮನಿಂಚಿನ ಪಾತ್ರ ಬೆಳ್ಳುಂಡಿಗೆ ದೇವರ ದಯದೀರಿಗೆ ದೈವಗಳ ಕೈಗೊಂಡಿಗೆ ರಟ್ಟು ತಿಟ್ಟು ಸಂಪೂರ್ಣ ವಜ್ಜಿದಲ್ಲಿ ಸಂತೋಷ ಸಾಧನ ಪತಂಜಲಿ ಗರ್ಭಧಾರಣ ಬ್ರಹ್ಮದೇವರು ಬರೆಯಲ್ಲಿ ಜ್ಞಾನ ತಾನು ಯೋಚನೆ ಅವೇನು ಮಾಜ ಒಂದೇ 17 Thank you.